ಉದ್ಯಾವರದಲ್ಲಿ ಯಾರೂ ದಿಕ್ಕಿಲ್ಲದೆ 85ರ ಹರಿಯದ ವೃದ್ಧರೊಬ್ಬರು ಖಾಸಗಿಯವರ ಜಾಗದಲ್ಲಿದ್ದ ಬಿಡಾರದ ಹೊರಜಗುಲಿಯಲ್ಲಿ ಬದುಕಿನ ಸಂಧ್ಯಾಕಾಲವನ್ನು ಕಳೆಯುತ್ತಿದ್ದರು. ಸ್ಥಳೀಯರು ವೃದ್ಧರಿಗೆ ಅನ್ನ ಆಹಾರ ನೀಡಿ ಉಪಚರಿಸುತ್ತಿದ್ದರು. ವೃದ್ಧರ ಅಸಹಾಯಕತೆಗೆ ನೆರವಾಗುವಂತೆ ಉದ್ಯಾವರ ಮಹಾಜನ ಸಂಘದ ಪದಾಧಿಕಾರಿಗಳು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಲ್ಲಿ ವಿನಂತಿಸಿಕೊಂಡಿದ್ರು. ಇದಕ್ಕೆ ಸ್ಪಂದಿಸಿದ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಉಳಕಾಡು, ತಾರನಾಥ್ ಮಿಸ್ತ ಶೀರೂರು ಅವರು ವೃದ್ಧರನ್ನು ಮಣಿಪಾಲದ ಹೊಸಬೆಳಕು ಆಶ್ರಮದಲ್ಲಿ ಬುಧವಾರ ದಾಖಲಿಸಿದ್ದಾರೆ. ಆಶ್ರಮದ ಸಂಚಾಲಕರಾದ ತನುಲಾ ತರುಣ್, ವಿನಯ್ ಚಂದ್ರ ಸಾಸ್ತಾನ್ ಅವರು ಆಶ್ರಯ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಉದ್ಯಾವರ ಬಿಲ್ಲವ ಮಹಾಜನ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್, ಕೋಶಾಧಿಕಾರಿ ಅನೂಪ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗಜನೆ, ಮಾಜಿ ಅಧ್ಯಕ್ಷ ಪ್ರತಾಪ್ ಕುಮಾರ್, ಗಿರೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೃದ್ಧರ ದಾಖಲು ಪ್ರಕ್ರಿಯೆಯಲ್ಲಿ ಸಹಕರಿಸಿದ್ರು. ಮಾಡಿದ ನೀ ಎಲ್ಲಿಗೆ